ನಮಸ್ಕಾರ ಸ್ನೇಹಿತರೆ. ಹುತ್ತದಲ್ಲಿರುವ ವಿಷದ ಹಾವುಗಳನ್ನಾದರೂ ನಂಬಿ, ಆದರೆ ಊಸರವಳ್ಳಿಯಂತಿರುವ ಸ್ವಂತ ಸಂಬಂಧಿಕರನ್ನು ಮಾತ್ರ ನಂಬಬೇಡಿ. ಏಕೆಂದರೆ ಹಾವುಗಳಿಗೆ ಯಾರಾದರೂ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ನನ್ನನ್ನು ಸಾಯಿಸುತ್ತಾರೆ ಎಂಬ ಭಯಕ್ಕೆ ಮತ್ತು ತನ್ನ ಸೇಫ್ಟಿ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಇನ್ನೊಬ್ಬರನ್ನು ಕಚ್ಚುತ್ತದೆ ಅಷ್ಟೇ. ಹಾವುಗಳಿಗೆ ಯಾರು ತೊಂದರೆ ಕೊಡದಿದ್ದರೆ ನೀವೇ ಹಾವಿನ ಹತ್ತಿರ ನಿಂತರೂ ಹಾವು ಕಚ್ಚುವುದಿಲ್ಲ. ತನ್ನ ಪಾಡಿಗೆ ಅದೇ ಸೈಡಿಗೆ ಹೋಗುತ್ತದೆ. ಒಬ್ಬ ವ್ಯಕ್ತಿ ಹಾವು ಕಡಿಯುವುದರಿಂದ ಸಾಯುತ್ತಾನೆ ಎನ್ನುವುದು ಹಾವುಗಳಿಗೆ ಗೊತ್ತಿರುವುದಿಲ್ಲ. ಉದಾಹರಣೆಗೆ, ಒಬ್ಬ ಮನುಷ್ಯನಿಗೆ ಯಾರಾದರೂ ಕೈ ಮಾಡಿದರೆ ಇನ್ನೊಬ್ಬ ವ್ಯಕ್ತಿ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆ ವ್ಯಕ್ತಿನೂ ಕೂಡ ಇನ್ನೊಬ್ಬರ ಮೇಲೆ ಕೈ ಮಾಡುತ್ತಾನೆ. ಹಾಗೆಯೇ ಹಾವುಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ಹಾವುಗಳು ಕೂಡ ತನ್ನ ಸೇಫ್ಟಿ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮತ್ತು ಹಾವುಗಳಿಗೆ ಕೈ ಇಲ್ಲದ ಕಾರಣದಿಂದಾಗಿ ಬಾಯಿಯಿಂದ ತನ್ನ ರಕ್ಷಣೆಯನ್ನು ಹಾವುಗಳು ಮಾಡಿಕೊಳ್ಳುತ್ತವೆ ಅಷ್ಟೇ. ಇಲ್ಲದಿದ್ದರೆ ಎಷ್ಟೋ ಜನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅಂತಹ ವ್ಯಕ್ತಿಗಳೆಲ್ಲರಿಗೂ ಹಾವು ಕಚ್ಚಿ ಸಾಯಿಸುತ್ತಿತ್ತು ಅಲ್ವ ಸ್ನೇಹಿತರೆ? ಅದಕ್ಕೂ ಮನುಷ್ಯರಿಗಿಂತ ಹೆಚ್ಚು ನಿಯತ್ತಿದೆ ಎನ್ನುವುದನ್ನು ಮರೆಯಬೇಡಿ. ಆದ್ದರಿಂದ ಯಾರಿಗೂ ಹಾವುಗಳು ತೊಂದರೆ ಕೊಡುವುದಿಲ್ಲ. ಹಾವು ಈಶ್ವರನ ಸ್ವರೂಪ. ಆದ್ದರಿಂದ ಯಾರಿಗೆ ಕಚ್ಚಬೇಕು, ಯಾರಿಗೆ ಕಚ್ಚಬಾರದು ಎನ್ನುವುದು ಹಾವುಗಳಿಗೆ ಗೊತ್ತಿರುತ್ತದೆ. ಆದ್ದರಿಂದ ಈ ಸ್ವಂತ ಸಂಬಂಧಿಕರಿಗಿಂತ ವಿಷದ ಹಾವುಗಳೇ ಎಷ್ಟೋ ವಾಸಿ ಎನ್ನುವುದು. ಏಕೆಂದರೆ ಹಾವು ಹಲ್ಲಿನಲ್ಲಿ ಮಾತ್ರ ವಿಷ ಇರುತ್ತದೆ, ಆದರೆ ಸ್ವಂತ ಸಂಬಂಧಿಕರಲ್ಲಿ ಇಡೀ ದೇಹದ ತುಂಬ ವಿಷ ತುಂಬಿರುತ್ತದೆ. ಆದ್ದರಿಂದ ಸಂಬಂಧಿಕರೇ ಹಾವುಗಳಿಗಿಂತ ಡೇಂಜರ್ ಎನ್ನುವುದನ್ನು ಮರೆಯಬೇಡಿ. ಆದರೆ ಈ ಊಸರವಳ್ಳಿಯಂತಿರುವ ಸಂಬಂಧಿಕರಿಗೆ ನಾವು ಏನನ್ನು ತೊಂದರೆ ಕೊಡದಿದ್ದರೂ ಪಿಶಾಚಿಗಳಂತೆ ಪ್ರತಿದಿನ ತೊಂದರೆ ಕೊಡುತ್ತಾ ನಮ್ಮನ್ನು ಕಾಡುತ್ತವೆ. ನಾವು ಎಷ್ಟೇ ಒಳ್ಳೆಯವರಂತೆ ಆ ಸಂಬಂಧಿಕರ ಜೊತೆ ಇರಲು ಹೋದರೂ ಬೇಕಂತಲೇ ಅನ್ಯಾಯವಾಗಿಯೇ ನಮಗೆ ತೊಂದರೆ ಕೊಡುತ್ತಾರೆ. ಇಂತಹ ವ್ಯಕ್ತಿಗಳು ನಮ್ಮ ಹೇಳಿಕೆಯನ್ನು ಸಹಿಸಿಕೊಳ್ಳುವುದಿಲ್ಲ. ಬೇಕಾದರೆ ಅಪರಿಚಿತ ವ್ಯಕ್ತಿಗಳು ಚೆನ್ನಾಗಿದ್ದರೆ ಹೊಗಳುತ್ತಾರೆ, ಮನೆಗೆ ಕರೆದುಕೊಂಡು ಬಂದು ಊಟ ಉಪಚಾರ ಮಾಡಿಸುತ್ತಾರೆ. ಆದರೆ ಸ್ವಂತ ಸಂಬಂಧಿಕರಾದ ನಾವು ಅಪರಿಚಿತ ವ್ಯಕ್ತಿಗಳಂತೆ ಸಂಬಂಧಿಕರಿಂದ ಬಾಳುತ್ತೇವೆ. ಇಂತಹ ಸಂಬಂಧಿಕರು ಊಸರವಳ್ಳಿಯಂತೆ ಕ್ಷಣಕ್ಕೊಮ್ಮೆ, ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬದಲಾಗುತ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಹಬ್ಬ ಹರಿದಿನ, ಮದುವೆ ಸಮಾರಂಭಗಳು ಮಾಡಿದಾಗ ಮಾತ್ರ ನಮ್ಮವರಂತೆ ಈ ಸಂಬಂಧಿಕರು ಬದಲಾಗುತ್ತಾರೆ. ಎಲ್ಲ ಮುಗಿದ ನಂತರ ಊಸರವಳ್ಳಿಯಂತೆ ಅಪರಿಚಿತ ವ್ಯಕ್ತಿಗಳಂತೆ ಬದಲಾಗುತ್ತಾರೆ. ನಮ್ಮ ಮನೆಗಳಲ್ಲಿ ಊಟ ತಿಂದಿಲ್ಲ ಎನ್ನುವಂತೆ ಅಕ್ಕಪಕ್ಕದ ವ್ಯಕ್ತಿಗಳ ಜೊತೆ ಹೇಳುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ಊಟ ಹಾಕುವ ಬದಲು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿದರೆ ದೇವರಾದರೂ ನಮಗೆ ಆಶೀರ್ವಾದ ಮಾಡುತ್ತಾನೆ. ಇಂತಹ ಕೆಟ್ಟ ಸಂಬಂಧಿಕರು ಊಟ ಹಾಕಿದ ಮನೆಗೆ ಕೆಟ್ಟದಾಗಲಿ ಎಂದು ಹಾರೈಸುತ್ತಾರೆ. ಒಬ್ಬ ಭಿಕ್ಷುಕನಿಗೆ, ಬಡವರಿಗೆ ಊಟ ಹಾಕಿ, ಸ್ವಂತ ಸಂಬಂಧಿಕರಿಗೆ ಎಂದಿಗೂ ಊಟ ಹಾಕಬೇಡಿ. ಆ ವ್ಯಕ್ತಿಗಳು ನಿಮ್ಮ ಜೊತೆ ಮಾತನ್ನು ಬಿಟ್ಟರೂ ಪರವಾಗಿಲ್ಲ, ಮನೆ ಹತ್ತಿರ ಮಾತ್ರ ಸುಳಿಸಬೇಡಿ. ಆ ವ್ಯಕ್ತಿಗಳು ಪ್ರಾಣಿಗಿಂತಲೂ ಕೀಳು ಎನ್ನುವುದನ್ನು ಪ್ರತಿಯೊಬ್ಬರೂ ಮರೆಯಬೇಡಿ.